ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೊತೆ ಸಾಗುವ ಮಾತಿನ ಪಯಣಿಗ ಅಮರನಾಥ್ ಪೂಪಾಡಿಕಲ್. ಪ್ರೇರಣೆಯ ಧ್ವನಿಯ 3ನೆಯ ಹೆಜ್ಜೆಗೆ ಸ್ವಾಗತ. ಭಾವನೆಗಳು ಕಂಪಿಸುವಾಗ ನೋವುಗಳಾಗುವುದು ಸಹಜ. ಆದರೆ ಆ ನೋವಿನ ಮೆರವಣಿಗೆಯಲ್ಲೇ ನಾಳೆಯ ಹೊಸ ಬರವಣಿಗೆಯನ್ನು ಮರೆತು ಹೆಜ್ಜೆ ಇಟ್ಟರೆ ನಮ್ಮ ಸಾಧನೆಗೆ ನಾವೇ ಕಪ್ಪು ಚುಕ್ಕೆ ಇಟ್ಟಂತೆ. ಎಲ್ಲ ನೋವಿಗೂ ಸಾವೇ ಉತ್ತರ ಅನ್ನೋದು ಮೂರ್ಖತನ ಅಲ್ವೇ? ಚಿಂತೆಯು ಚಿತೆಗೆ ಹತ್ತಿರವಾದರೆ ಚಿಂತನೆಯು ಹೊಸತನದ ಸೃಷ್ಟಿಗೆ ಮುನ್ನುಡಿಯಾಗ್ಬೋದು. ಭಾರವಾದ ಮನಸ್ಸಿಗೆ ಎಲ್ಲವೂ ದೂರವಾಗಿ ಕಾಣ್ಬೋದು. ದಾರಿಯನ್ನು ಹುಡುಕೋ ಛಲ ನಮ್ಮಲ್ಲಿದ್ದರೆ ದೂರವೆಂಬುದೇ ಭಾರವಾಗಿ ನಮ್ಮಿಂದ ಬಹುದೂರ ಹೋಗ್ಬೋದು. ಕನಸುಗಳು ನನಸಾಗದೆ ಉಳಿದಾಗ ಮನಸ್ಸು ಚಂಚಲವಾಗುವುದು ಸ್ವಾಭಾವಿಕ. ಕಾಯುವ ತಾಳ್ಮೆ, ಸಹನೆ ಇದ್ದರೆ ಹೊಸ ಹೊಸ ದಾರಿಗಳು ಸೃಷ್ಟಿಯಾಗುತ್ತಾ ಹೋಗುತ್ತದೆ. ಪರಿಶುದ್ಧ ಮನದ ಬುದ್ಧ ದೇವತಾ ಮನುಷ್ಯನಾದ. ಸತ್ಯವನ್ನೇ ನುಡಿದ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾದ. ಕಲ್ಲು ಮುಳ್ಳಿನ ಹಾದಿಯಲ್ಲದೆ ಇತಿಹಾಸ ಸೃಷ್ಟಿಸುವುದು ಕಷ್ಟ. ಕಷ್ಟವನ್ನು ಇಷ್ಟವಾಗಿಸಿ ಮುಂದಿಡುವ ಹೆಜ್ಜೆಯೇ ಮುಂದೊಂದು ದಿನ ನಮ್ಮ ಹೆಸರನ್ನು ಜಗತ್ತಿಗೆ ಪರಿಚಯಿಸುವಂತಿರುತ್ತದೆ. ಧನ್ಯವಾದಗಳು.